ಎನ್‌ಇಡಿಕೆಯು ಕುದುರೆಮುಖದ ಜೀವ ವೈವಿಧ್ಯ ರಕ್ಷಣಾ ವಿಭಾಗಕ್ಕೆ ನೂತನ ತಂತ್ರಜ್ಞಾನ ಆಧಾರಿತ ಸೋಲಾರ್ ಇ-ಬೈಕ್ ಆವಿಷ್ಕಾರವನ್ನು ಮಾಡಿದ್ದಾರೆ. ಸೋಲಾರ್ ಇ-ಬೈಕ್ ವಿಶೇಷತೆ ಎನ್‌ಇಡಿಕೆಯ ಸೆಂಟರ್ ಫಾರ್ ಸಿಸ್ಟಮ್ ಡಿಸೈನ್ ತಯಾರಿಸಿದ ಈ ವಿದ್ಯುತ್ 4.0 ತಂತ್ರಜ್ಞಾನವನ್ನು ವಿಎಲ್‌ಡಿಸಿ 2 ಕಿಲೋವ್ಯಾಟ್ ಮೋಟಾರ್ 72 ವೋಲ್ಟ್ 33 ಎಎಚ್ ಲಿಥಿಯಂ ಬ್ಯಾಟರಿಯನ್ನು ಹೊಂದಿದೆ. ಬೈಕ್ನಲ್ಲಿ ಅಳವಡಿಸಲಾದ 400 ವ್ಯಾಟ್ಸ್ನ ಮೊನೋಕ್ರಿಸ್ಟಲ್ ಸೋಲಾರ್ ಪ್ಯಾನೆಲ್ ನೆರವಿನಿಂದ ಮತ್ತು 1.5 ಯುಪಿಎಸ್ ಸಹಾಯದಿಂದ ಕಾಡಿನಲ್ಲಿಯೇ 3 ರಿಂದ 4 ಗಂಟೆಯ ಒಳಗೆ ಫುಲ್ ಚಾರ್ಜ್ ಮಾಡಬಹುದಾಗಿದೆ. ಶಕ್ತಿಯುತವಾದ ಟಾರ್ಚ್, ಪೆಡ್ಲೈಟ್, ಮೊಬೈಲ್ ಟಾರ್ಚ್, ಸ್ಟೋರೇಜ್ ವ್ಯವಸ್ಥೆ, ನೀರು ಸಂಗ್ರಹ ಕ್ಯಾನ್ಗಳ ಅಳವಡಿಕೆ ಮತ್ತಿತರ ಸೌಲಭ್ಯವಿದೆ. ಇನಿಷಿಯಲಿ ಈ ಬೈಕ್ ಮಾಡಲಿಕ್ಕೆ ನಮಗೆ ರಿಕ್ವೈರ್ಮೆಂಟ್ ಬಂದಾಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೊಟ್ಟಿಗೆ ಅಲ್ಲಿ ಹೋಗಿ ಅವರ ರಿಕ್ವೈರ್ಮೆಂಟ್ ಎಂತ ಉಂಟು ನಾವೆಲ್ಲ ನೋಟ್ ಮಾಡಿದ್ವಿ. ಸೊ ಅದರ ಮೇಲೆ ನಾವು ವರ್ಕ್ ಮಾಡಿದ್ವಿ. ಸೊ ಇದು ಲಾಕ್ಡೌನ್ ಮುಂಚೆ ಮತ್ತು ನಾವು ಡೆವಲಪ್ಮೆಂಟ್ ಸ್ಟೇಜಿಗೆ ಬರುವಾಗ ಸಡನ್ ಲಾಕ್ಡೌನ್ ಆಯಿತು. ಸೊ ಆಗ ನಮಗೆ ಟ್ರಾವೆಲಿಂಗ್ ಎಲ್ಲ ಇರಲಿಲ್ಲ. ಸೊ ನಾವು ಲ್ಯಾಬಲ್ಲಿ ಒಂದು 1 ಮಂತ್ ಕುಳಿತು ಅಲ್ಲಿ ನಾವು ಡಿಸೈನ್ ಮಾಡಿದ್ವಿ, ಅನಾಲಿಸಿಸ್, ನಾವು ಫ್ರೇಮ್ ಅನಾಲಿಸಿಸ್ ಎಲ್ಲ ಮಾಡಿದ್ವಿ. ಸೊ ನೆಕ್ಸ್ಟ್ ಪಾರ್ಟ್ ಪ್ರೊಕ್ಯೂರ್ಮೆಂಟ್ಗೆ ಸ್ವಲ್ಪ ಕಷ್ಟ ಆಯಿತು ಲಾಕ್ಡೌನ್ ಇರುವಾಗ. ಸೊ ನೆಕ್ಸ್ಟ್ ನಾವು ಲಾಕ್ಡೌನ್ ಇಮಿಡಿಯೇಟ್ ಮುಗಿದ ಮೇಲೆ ನಾವು ಪಾರ್ಟ್ಸ್ ಎಲ್ಲ ಪ್ರೊಕ್ಯೂರ್ ಮಾಡಿ ಈ ಬೈಕ್ ನಾವು ಡೆವಲಪ್ ಮಾಡಿದ್ವಿ. ಸೊ ನೆಕ್ಸ್ಟ್ ರೀಸೆಂಟ್ಲಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೊಟ್ಟಿಗೆ ಸೇರಿ ಈ ಬೈಕ್ ಟೆಸ್ಟ್ ಮಾಡುವಾಗ ಸೊ ಅವರ ರೆಸ್ಪಾನ್ಸ್ ತುಂಬ ಒಳ್ಳೆಯದು. ಹಾಗೆ ನಮಗೆ ಅವರಿಂದ ಕೆಲವು ಫೀಡ್ಬ್ಯಾಕ್ ಸಿಕ್ತು. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ವರ್ಷನ್ ಮಾಡುವಾಗ ಸೊ ಅದರಲ್ಲಿ ನಾವು ಆ ಚೇಂಜಸ್ ಎಲ್ಲ ಮಾಡ್ತೀವಿ. ಅಗತ್ಯ ಬಿದ್ದಾಗ ಹೆಡ್ಲೈಟ್ ಅನ್ನು ಟಾರ್ಚ್ ಆಗಿ ಬಳಕೆ ಮಾಡುವ ಸೌಲಭ್ಯವಿದೆ. ರಕ್ಷಿತ್, ಸ್ಟೀವನ್, ರಜತ್, ಸಂದೇಶ್, ಅನುರಾಧ, ಲತೀಶ್ ಅವರನ್ನೊಳಗೊಂಡ ತಂಡ ಇದನ್ನು ಸಂಶೋಧಿಸಿದೆ. ವಿದ್ಯುತ್ 4.0 ಫಾರೆಸ್ಟ್ ಇ-ಬೈಕ್ ಟ್ರೆಂಡ್ ಸೆಂಟರ್ ಆಗಲಿದೆ. ಭವಿಷ್ಯದಲ್ಲಿ ಇನ್ನಷ್ಟು ಬ್ಯಾಟರಿ ಚಾಲಿತ ವಾಹನಗಳ ವಿನ್ಯಾಸಗಳಿಗೆ ಇದು ಬಲ ತುಂಬಲಿದೆ. ಕುದುರೆಮುಖ ವನ್ಯಜೀವಿ ವಿಭಾಗವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಮತ್ತು ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯ ಎಂಬ 3 ಸುರಕ್ಷಿತ ಪ್ರದೇಶಗಳ ಸಂಯೋಜನೆಯಾಗಿದೆ. ಬಹು ವಿಸ್ತಾರವಾದ ಪ್ರದೇಶದಲ್ಲಿರುವ ಪ್ರಾಣಿ ಪಕ್ಷಿಗಳ ರಕ್ಷಣೆ, ಅಗ್ನಿ ಅವಘಡಗಳು ಆಗದಂತೆ ಕಣ್ಗಾವಲು ಮತ್ತಿತರ ಭದ್ರತೆ ನೋಡಿಕೊಳ್ಳಲು ರಕ್ಷಕರು ಅನಿರೀಕ್ಷಿತವಾಗಿ ಅರಣ್ಯ ಪ್ರವೇಶಿಸಬೇಕಾಗುತ್ತದೆ. ಭದ್ರತಾ ಸಿಬ್ಬಂದಿಗೆ ಕಾರ್ಯಾಚರಣೆಯ ಸಂದರ್ಭ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು ಎನ್‌ಇಡಿಕೆಯೊಂದಿಗೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಪ್ಪಂದ ಮಾಡಿಕೊಂಡಿದೆ ಎಂದು ಇ ಮೊಬಿಲಿಟಿ ಸಂಶೋಧನಾ ವಿಭಾಗದ ಮುಖ್ಯಸ್ಥ ಪೃಥ್ವಿರಾಜ್ ಅವರು ತಿಳಿಸಿದ್ದಾರೆ. ಇದು ಈ ಬೈಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸನ್ನು ಕನ್ಸಿಡರ್ ಮಾಡಿ ಡಿಸೈನ್ ಮಾಡಿದ್ದು. ಎನ್‌ಐಟಿಕೆಯಲ್ಲಿ ಇರುವ ಸೆಂಟರ್ ಫಾರ್ ಸಿಸ್ಟಮ್ ಡಿಸೈನ್ ಟ್ರಾನ್ಸ್ ಡಿಸಿಪ್ಲಿನ್ ಸೆಂಟರಿಂದ ಈ ಎಲ್ಲ ಬ್ರಾಂಚಿನ ಇಂಜಿನಿಯರಿಂಗ್ ಮಕ್ಕಳು ಒಟ್ಟಿಗೆ ಸೇರಿ ಎಂಟೆಕ್ ಸ್ಟೂಡೆಂಟ್ಸ್ ಮತ್ತು PhD ಸ್ಕಾಲರ್ಸ್ ಒಟ್ಟಿಗೆ ಸೇರಿ ಈ ಬೈಕನ್ನು ಆವಿಷ್ಕಾರಗೊಳಿಸಿದ್ದಾರೆ. ಇದರಲ್ಲಿ ಮೇನ್ ಫೀಚರ್ಸ್ ಅಂತ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಅವರ ಕಾಡಲ್ಲಿ ಹೋಗುವಾಗ ಹೇಗೆ ಅವರಿಗೆ ಆ ಪರ್ಪಸ್ ಸರ್ವ್ ಹೇಗೆ ಇದನ್ನು ಯುಟಿಲಿಟಿ ಮಾಡಬೇಕಂತಿಲ್ಲ. ಅವರ ವಾಕಿ ಟಾಕಿ ಚಾರ್ಜಿಂಗ್ ಇರ್ಬೋದು, ಅಥವಾ ಒಂದು ಹೆಡ್ಲೈಟನ್ನು ಟಾರ್ಚ್ ಲೈಟಾಗಿ ಯೂಸ್ ಮಾಡೋದಿರ್ಬೋದು, ಅಥವಾ ಅದನ್ನು ಚಾರ್ಜ್ ಮಾಡಲಿಕ್ಕೆ ಸೋಲಾರ್ ಪ್ಯಾನಲ್ಸ್ ಯೂಸ್ ಮಾಡಿ 230 ವೋಲ್ಟ್ ಅಥವಾ 78 ವೋಲ್ಟ್ DC ಇಂದ ಹೇಗೆ ಇದನ್ನು ಚಾರ್ಜ್ ಮಾಡ್ಬೋದು. ಮತ್ತು ಅವರಿಗೆ ಕುಡಿಯುವ ನೀರಿಗೆ ಅದೊಂದು ವಾಟರ್ ಕ್ಯಾನ್ ಅಥವಾ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಯೂಸ್ ಮಾಡಿ ಒಂದು ಫೆಸಿಲಿಟಿಯನ್ನು ಕೊಟ್ಟು ಅವರಿಗೆ 2 ಜನ ಕೂತ್ಕೊಂಡು ಇದರಲ್ಲಿ ಹೋಗುವ ಹಾಗೆ ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿದ್ದೇವೆ. ಇದರ ಪೇಂಟಿಂಗ್ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ನ ಕಲರ್ ಕೋಡನ್ನು ಯೂಸ್ ಮಾಡಿದ್ದೇವೆ, ಕ್ಯಾಮಫ್ಲೇಜ್ ಕಲರ್. ಮತ್ತು ಈ ಬೈಕ್ ಹೋಗೋದು ತುಂಬ ಸೈಲೆಂಟ್. ಸೊ ಅದಕ್ಕೋಸ್ಕರ ಇದು ಈಗ ಸಪೋಸ್ ಈಗ ಏನೋ ಒಂದು ರೈಡ್ ಆಗಬೇಕಂತಿದೆ ಅಥವಾ ಅವರಿಗೆ ಏನೋ ಒಂದು ಇನ್ಸ್ಪೆಕ್ಷನ್ ಮಾಡಬೇಕಂತಿದೆ ವಿದೌಟ್ ಡಿಸ್ಟರ್ಬಿಂಗ್ ಬಿಕಾಸ್ ಆಫ್ ಸೌಂಡ್. ಈಗ ಒಂದು ವೆಹಿಕಲ್ ಯೂಸ್ ಮಾಡಿದರೆ ಒಂದು ಪೆಟ್ರೋಲ್ ಇಂಜಿನ್ ಏನಾದ್ರು ಯೂಸ್ ಮಾಡಿದ್ರಲ್ಲಿ ಸ್ವಲ್ಪ ಬೈಕ್ ಹೋಗೋ ಸೌಂಡ್ ಬರ್ತದೆ. ಇದರಲ್ಲಿ ಅದು ಏನು ಬರೋದಿಲ್ಲ. ಸೈಲೆಂಟ್ಲಿ ವಿದೌಟ್ ಎಫೆಕ್ಟಿಂಗ್ ಎನಿ ವೈಲ್ಡ್ ಲೈಫ್ ಹ್ಯಾಬಿಟೇಟ್ ಮೆಲ್ಲ ಆರಾಮದಲ್ಲಿ ಇದನ್ನು ಹೋಗಿ ಅವರ ಪರ್ಪಸ್ ಸರ್ವ್ ಮಾಡ್ಬೋದು.